ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು. ಶ್ರೀ ಹರಿಗುರುಭ್ಯೋ ನಮಃ. ಶ್ರವಣ ಚಾತುರ್ಮಾಸ 2016 ಮಂಗಳೂರು. ಪರಮ ಪೂಜ್ಯ ಗುರುವರ್ಯ ಶ್ರೀಮತಿ ವಿದ್ಯಾಧಿರಾಜ್ ತೀರ್ಥ ಶ್ರೀಪಾದ ಸ್ವಾಮಿಯಾಲ ಶ್ರೀ ಸಂಸ್ಥಾನ ಗೋಕर्ण ಪದ जीवत मठाधीश तंगेला सुवर्ण चातुर्मास कार्यक्रम त्याचे हायलाईट्स पळयतशिल्ले आमकां सगळे भजक वृंदांक आनी स्पंदना टीव्हीच्या वीक्षकांक आमगेल्या मंगळूर चातुर्मास केंबडी तर्फेन आणि स्पंदना टी व्ही तर्फेन हांव कुमळे नरसिंहप्रभू हांगा सेक्रेटरी तुमी प्रत्येकांक स्वागत करता आयचे हे विशेष कार्यक्रम. हांतू आज तुम्ही स्वाम्याल देवाल पूजा हांगा मठा देवा पूजा आणि आज ಪ್ರವಚನಾದ ಕಾರ್ಯಕ್ರಮ ಪೊಳೋಯ್ತು. ತದ್ಧಾಮ ಪರಮಂ ಮಮ, ಯಾವ ಲೋಕಕ್ಕೆ ಹೋದವನು ಮರಳಿ ಬರುವುದಿಲ್ಲವೋ ಅಂಥ ಲೋಕಕ್ಕೆ ನಾನು ಕರೆದುಕೊಂಡು ಹೋಗ್ತೀನಿ ಅಂತ ದೇವರು ಹೇಳ್ತಾರೆ. ಎಂಥ ಪುಣ್ಯ ಅಂತ ಯೋಚನೆ ಮಾಡಬೇಕು. ಇದೆಲ್ಲ ವ್ಯಾಸರಾಜರು ಒಬ್ಬೊಬ್ಬರ ಮೂಲಕವಾಗಿ ಇಂಥ ಸಾಧನೆಗಳನ್ನು ಮಾಡಿಸ್ತಾರೆ, ಅಲ್ಲಿ ಗುರುತಿಸ್ತಾರೆ. ಪುರಂದರದಾಸರು ತನ್ನ ಸನ್ನಿಧಾನದಲ್ಲಿ ಅನರ್ಘ್ಯವಾದ ಸಂಪತ್ತನ್ನೆಲ್ಲ ಸಮರ್ಪಣೆ ಮಾಡಿದ ಮೇಲೆ ಕುಟುಂಬ ಏನಾಯಿತು ಅಂತ ನೋಡಬೇಕಲ್ಲ. ಆ ಕುಟುಂಬಕ್ಕೋಸ್ಕರವಾಗಿ ಎಷ್ಟು ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಈ ರೀತಿಯಲ್ಲಿ ಆ ಪುರಂದರದಾಸರ ಮಕ್ಕಳಿಗೆ ವೃತ್ತಿಯನ್ನು ಕೊಡ್ತಾರೆ. ಒಮ್ಮೆ ಪುರಂದರದಾಸರ ಮನೆಗೆ ಅವರ ಬೀಗರು ಬರ್ತಾರೆ. ಆ ಬೀಗರು ಬರುವಾಗ ಪುರಂದರದಾಸರು ವ್ಯಾಸರಾಜರ ಹತ್ರ ಕೂತ್ಬಿಟ್ಟಿದ್ದಾರೆ, ಹಂಪೆಯ ಆ ಮಂಟಪದಲ್ಲಿ ಕೂತ್ಬಿಟ್ಟಿದ್ದಾರೆ, ಮನೆಗೆ ಬರಲೇ ಇಲ್ಲ. ಬೀಗರು ಬರ್ತಾರೆ ಅಂತ ಮಣ ಸರಸ್ವತಿ ಬಾಯಿಗೆ ಬಹಳ ಒಂದು ರೀತಿ ಗಾಬರಿ ಆಯಿತು. ಮನೆಯಲ್ಲಿ ಏನೂ ಇಲ್ಲ, ಎಲ್ಲವನ್ನೂ ತ್ಯಾಗ ಮಾಡಿ ಆಗಿದೆ. ಆ ಬೀಗರಿಗೆ ಔತಣವನ್ನು ಮಾಡಬೇಕು, ಉಪಚಾರವನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಇನ್ನೇನೋ ಅಪಚಾರವಾಗ್ತದೆ, ಏನು ಮಾಡಬೇಕು ಅಂತ. ಅವಳಿಗೊಬ್ಬಳು ಸಖಿ ಇದ್ದರು. ಆ ಸಖಿ ಹೇಳ್ತಾಳೆ, ನೀನು ಯಾಕೆ ಯೋಚನೆ ಮಾಡ್ತಿ, ಅಷ್ಟಕ್ಕೆಲ್ಲ ದುಃಖ ಪಡಬೇಡ, ಅದು ಹಾಗೆ, ಅದು ಗಂಡಸರ ಬುದ್ಧಿ, ಕುಟುಂಬವನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ ಅಂತ ಹೇಳಿ ಪತಿಯ ಭಕ್ತಿಯನ್ನು ಚಂಚಲಗೊಳಿಸುವಂತಹ ಹೆಜ್ಜೆಯನ್ನು ಇಡ್ತಾಳು. ಶುದ್ಧವಾದ ಪಾತಿವ್ರತ್ಯ ಸರಸ್ವತಿದು. ಅದು ಇಂಥ ಸಂದರ್ಭದಲ್ಲಿ ಕುಹಕಿಗಳ ಮಾತು ಹೌದು ಅಂತ ಅನಿಸ್ಬಿಡ್ತದೆ. ನಾವು ಯೋಚನೆ ಮಾಡಬೇಕು, ದುಃಖ ಬಂದಾಗ ಕೆಟ್ಟವರ ಮಾತಿಗೆ ಯಾವತ್ತೂ ಹೋಗಬಾರ್ದು. ನಾವು ಜೀವನದಲ್ಲಿ ಆದರ್ಶ ಪಾಲನೆ ಹೇಗಿರಬೇಕು ಅಂದರೆ, ದುಃಖ ಬಂದೇ ಬರ್ತದೆ, ದುಃಖ ಇಲ್ಲದೇ ಇರುವ ಜೀವನ ಇಲ್ಲ. ದುಃಖ ಬಂದಾಗ ಗುರುಗಳು ಸಜ್ಜನರ ಬಳಿಯಲ್ಲಿ ಬಿದ್ದು ಬಿಡು, ಕೆಟ್ಟವರ ಬಳಿಯಲ್ಲಿ ಹೋದರೆ ದೇವರಿಂದ ದೂರ ಮಾಡಿ ಹಾಕ್ಬಿಡ್ತಾರೆ. ಅವಳು ಹೇಳ್ತಾಳೆ, ನೀನು ಯಾಕೆ ಯೋಚನೆ ಮಾಡ್ತಿ, ನಮ್ಮ ಮೈಲಾರ ಅಂತ ಒಬ್ಬಿದ್ದಾನೆ, ಅವನು ಎಷ್ಟು ಒಳ್ಳೆಯವನಿದ್ದಾನೆ ಅಂತ ಹೇಳಿದ್ರೆ, ಪರಶುಶಿಲಾ ಅಂತ ಅವನಲ್ಲಿ ಒಂದು ಕಲ್ಲಿದೆ, ನಾನು ನಿನಗೆ ಕೊಡಿಸ್ತೀನಿ, ಅದನ್ನು ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡು, ಪ್ರತಿನಿತ್ಯ ದುಡ್ಡು ಬೀಳ್ತದೆ, ನೀನು ಆ ಬೀಗರಿರೋ ತನಕ ಅದನ್ನು ಉಪಚಾರ ಮಾಡಿಕೊ, ಆಮೇಲೆ ಆ ಕಲ್ಲನ್ನು ವಾಪಸ್ ಕೊಡು. ಅವಳಿಗೆ ಅನ್ನಿಸ್ತು ಎಷ್ಟು ಒಳ್ಳೆಯದು. ಆ ಕಲ್ಲನ್ನು ತೆಗೆದುಕೊಳ್ಳಿಕ್ಕೋಸ್ಕರ ಮೈಲಾರನ ಬಳಿಯಲ್ಲಿ ಕರೆದುಕೊಂಡು ಹೋದಾಗ ಅವನು ಹೇಳ್ತಾನೆ, ನಿನ್ನ ಸ್ಥಿತಿ ನೋಡಿ ನನಗೆ ಬಹಳ ದುಃಖವಾಗ್ತದೆ, ನಿನ್ನ ಗಂಡ ಎಂಥವೋ ಮೋಸ ಮಾಡಿದ ಕುಟುಂಬಕ್ಕೆ ಅಂತ ಹೇಳಿ ಬೈಲಿಕ್ಕೆ ಆರಂಭ ಮಾಡ್ತಾನೆ. ಅವಳಿಗೆ ಒಂಥರ ಆಗ್ತದೆ. ಆದರೂ ಆಯಿತು, ಬೀಗರ ಸತ್ಕಾರವೇ ಪ್ರಧಾನ ಅಂತ ಹೇಳಿ ಆ ಕಲ್ಲನ್ನು ತೆಗೆದುಕೊಂಡು ಬರ್ತಾಳೆ. ಆ ಕಲ್ಲನ್ನು ಮನೆಗೆ ತಂದ ಘಳಿಗೆಯಲ್ಲಿ ಯಾಯವಾರ ಮೊದಲಾದ ಧಾರ್ಮಿಕ ಕ್ರಿಯೆಯಲ್ಲಿದ್ದಂತಹ ಪುರಂದರದಾಸರ ಮನಸ್ಸು ಕಲುಷಿತವಾಯಿತಂತ. ಒಮ್ಮೆ ತಕ್ಷಣ ಮನೆಗೆ ಬಂದುಬಿಡ್ತಾರೆ. ಮನೆಗೆ ಬಂದಾಗ ಮನೆಯಲ್ಲಿ ಒಳ್ಳೆ ಅಡುಗೆ ಆಗ್ತಾ ಇರ್ತದೆ. ಪುರಂದರದಾಸರು ಒಳಗೆ ಬಂದ ತಕ್ಷಣ ಮಾಡದೆ ನಮಸ್ಕಾರ ಮಾಡಿ, ಏನು ಬೇಗ ಬಂದುಬಿಟ್ರಲ್ಲ ಇವತ್ತು ಅಂತ ಹೇಳ್ತಾರೆ. ಏನು ಅಂತ ಗೊತ್ತಿಲ್ಲ, ನನ್ನ ಮನಸ್ಸು ಇವತ್ತು ಗಲಿಬಿಲಿಯಾಗಿದೆ, ಇದೇನು ಮನೆಯಲ್ಲಿ ಇಷ್ಟು ಪದಾರ್ಥಗಳೆಲ್ಲ ಬಂದು ಅಡುಗೆ ಆಗ್ತಾ ಇದೆಯಲ್ಲ ಅಂತ. ಹೀಗೆ ಬೀಗರು ಎಲ್ಲ ಬರ್ತಾ ಇದ್ದಾರೆ, ಬಂಧುಗಳು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಸರಿ, ಈ ಪದಾರ್ಥಗಳು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅವಳು ಏನು ಹೇಳಬೇಕು ಗೊತ್ತಾಗಲಿಲ್ಲ. ಕೊನೆಗೆ ಹೇಳ್ತಾಳೆ, ಆ ಪರಶು ಶಿಲೆ ಅಂತಿದೆ, ಆ ಶಿಲೆಯ ಮಹಿಮೆಯಿಂದ ನನಗೆ ಕನಕ ಬರ್ತಾ ಇದೆ, ಆ ಕನಕ ವೃಷ್ಟಿಯಿಂದ ಇದೆಲ್ಲ ತಂದಿದ್ದೇನೆ. ಒಂದೇ ಕ್ಷಣ ಮಾತು ಕೇಳಿದ ಕೂಡಲೇ ಮಧ್ವಪತಿ ಮಗನನ್ನು ಕರೆದರು, ಅದೆಲ್ಲವನ್ನು ಎತ್ತಿ ಬಿಸಾಕು ಅಂತ ಹೇಳಿದ್ರು. ಇಡೀ ಮನೆಯಲ್ಲಿ ಸಿದ್ಧ ಮಾಡಿದ ಅಡಿಗೆಯ ಪಾತ್ರೆ ಸಮೇತ ಹೊರಗೆ ಬಿಸಾಕ್ಬಿಟ್ರು.
ಆ ಕಲ್ಲನ್ನು ಬಿಸಾಕು ಅಂತ ಹೇಳಿದೆ. ಕಲ್ಲನ್ನು ಬಿಸಾಕೋದು. ಬಂಧುಗಳು ಇದ್ದಾರೆ ಮನೆಯಲ್ಲಿ. ಮಡದಿ ಹೆದರಿಬಿಟ್ಲು. ಅಕ್ಕಪಕ್ಕದವರು ನೋಡ್ತಾ ಇದ್ದಾರೆ. ಪುರಂದರದಾಸರು ಒಂದು ನಿಮಿಷ ಏನೂ ಮಾತಾಡಲಿಲ್ಲ, ಮೌನಿಯಾದ. ಇವರೆಲ್ಲ ಬಂಧುಗಳು ಹೇಳಿದ್ರು, ಎಂಥ ಗಂಡ ಪಾಪ ಅವಳಿಗೆ, ಮನೆಯಲ್ಲಿ ಆತಿಥ್ಯಕ್ಕೂ ಅನ್ನವನ್ನು ಕೊಡದೇ ಇರುವ ಮಹಾ ಕಠೋರಿ ಅಂತೆಲ್ಲ. ನಿಧಾನವಾಗಿ ಮಡದಿಗೆ ಹೇಳ್ತಾರೆ, ಪರಾನ್ನವನ್ನು ನೀನು ಯಾವತ್ತೂ ಹಂಬಲಿಸಬೇಡ. ಅವೈಷ್ಣವರ, ನಿಂದಕರ, ಭಗವದ್ವೇಷಿಗಳ ಅನ್ನ ಸಿದ್ಧವಾಗ್ತಾ ಇದ್ರೆ ನಾನು ಧಾರ್ಮಿಕದಲ್ಲಿದ್ದ ಮನಸ್ಸು ಕೆಟ್ಟು ಹೋಯಿತು ಅಂತಂದ್ರೆ ಇನ್ನು ಆ ಅನ್ನವನ್ನು ತಿಂದರೆ ಎಷ್ಟು ನಾವು ಕೆಟ್ಟು ಹೋಗ್ಬೋದು ಯೋಚನೆ ಮಾಡು ಅಂತ ಹೇಳಿ. ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದ ಘಟ್ಟ. ವಿಷ್ಣುವಿನ ದ್ವೇಷಿಗಳು ಕೊಡುವಂತಹ ಅನ್ನ, ಭಗವಂತನ ವಿರೋಧಿಗಳು ಕೊಡುವಂತಹ ಅನ್ನ, ಯಾರೋ ವಾಮಾಚಾರ ಮಾಡಿಕೊಡುವಂತಹ ಹಣದ ಅನ್ನ, ಇದೆಲ್ಲ ಬಂದರೆ ಮನೆಯಲ್ಲಿ ಧಾರ್ಮಿಕ ವಾತಾವರಣವೇ ಕೆಟ್ಟು ಹೋಗ್ತದೆ. ಇದು ನಮ್ಮ ನಿಮ್ಮ ಕಥೆ ಅಲ್ಲ. ಪಾಂಡವರಿಗೆ ಸರ್ವಸ್ವವನ್ನು ಯುದ್ಧದಲ್ಲಿ ಧಾರೆ ಎರೆದು ಸೇವೆ ಮಾಡಬೇಕು ಕೃಷ್ಣನನ್ನ ಅಂತ ಹೊರಟಂತಹ ಶಲ್ಯ ದಾರಿಯ ಮಧ್ಯದಲ್ಲಿ ವಿಶ್ರಾಂತಿಗೋಸ್ಕರವಾಗಿ ನಿಂತ. ಒಂದು ದೊಡ್ಡ ಸಭಾಭವನ, ವಿಶ್ರಾಂತಿ ಆಯಿತು. ಬೆಳಗಿನ ಜಾವದಲ್ಲಿ ಹೊರಡುವಾಗ ಹೇಳಿದ, ನನಗೆ ಬಹಳ ಮನಸ್ಸಿಗೆ ಸಂತೋಷವಾಗಿದೆ ಉಪಚಾರ, ಈ ವ್ಯವಸ್ಥಾಪಕರಿಗೆ ಏನು ಬೇಕೋ ನನ್ನ ಸಹಾಯ ಮಾಡ್ತೀನಿ ಅಂತ. ದುರ್ಯೋಧನ ಎದುರಿಗೆ ಬಂದು ನಿಂತುಬಿಟ್ಟ. ಮಹಾರಥಿ ಆತ, ಶಲ್ಯ ಮಹಾರಥಿ. ಮಹಾರಥಿ ದೊಡ್ಡ ಅವನ ಶಕ್ತಿ ಅದು. ಆ ಶಕ್ತಿಯನ್ನು ಬಳಸಿಕೊಳ್ಳಿಕ್ಕೆ ದುರ್ಯೋಧನ ಏನು ಮಾಡಿದ? ಎದುರಿಗೆ ಬಂದು ನಿಂತ. ನೀನು ಪಾಂಡವರಿಗೆ ಬೆಂಬಲವಾಗಿ ನಿಲ್ಬೇಡ, ಯುದ್ಧದಲ್ಲಿ ನಮ್ಮ ಜೊತೆಗಿರುವಂತಂದ. ನಕುಲ ಸಹದೇವರ ಸೋದರ ಮಾಮ. ಕೊನೆಗೆ ಯುದ್ಧದಲ್ಲಿ ಕೃಷ್ಣನ ವಿರುದ್ಧವಾಗಿ ದುರ್ಯೋಧನನ ಪಕ್ಷದಲ್ಲಿ ನಿಂತ. ಪರಾನ್ನದ ದೋಷ ಎಷ್ಟಿದೆ ನೋಡಿ. ನಿಷಿದ್ಧ ವ್ಯಕ್ತಿಗಳನ್ನ ನಾನು ಯಾವಾಗಲೂ ಹೇಳುದು, ಯಾತ್ರೆಗೆ ಅಂತ ಹೊರಡುವಾಗ ನಮ್ಮ ಕಣ್ಣಿಗೆ ಡಾಬಾಗಳೇ ಕಾಣಿಸ್ತಾ ಇರ್ತವೆ. ಬಹಳ ಹುಷಾರಾಗಿರ್ಬೇಕು ನಾವು. ಒಂದು ಅಗಳು ಅದರ ವಾಸನೆ ಬಂದರೆ ಸಾಕು, ತಿನ್ನೋದಲ್ಲ, ವಾಸನೆ ಬಂದರೂ ಕೂಡ ನಮ್ಮ ಮನಸ್ಸು ಕೆಟ್ಟು ಹೋಗ್ತದೆ. ಹನುಮನ ಮತವೇ ಹರಿಯ ಮತ. ಇದೇ ವೈಷ್ಣವ ತತ್ವ, ವಾಯುದೇವರು ಕೊಟ್ಟಂತಹದ್ದು. ಯಾವತ್ತೂ ಕೂಡ ಕುರು ಭುಂಕ್ಷೋಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ ಅಂತ ಅಂತಹ ಎಚ್ಚರಿಕೆಯನ್ನು ಹೇಳ್ತಾರೆ. ಅವನಿಗೆ ಮೈಲಾರನಿಗೆ ಸಿಟ್ಟು ಬಂತು, ವಾರ್ತೆ ಹೋಯ್ತಂತೆ. ಮೈಲಾರ ಮನೆಗೆ ಬರ್ತಾನೆ, ಪುರಂದರದಾಸರನ್ನು ಅವಾಚ್ಯವಾಗಿ ಬೈದುಬಿಟ್ಟ ಅಂತೆ. ಪುರಂದರದಾಸರು ಹೇಳ್ತಾರೆ, ಯಾಕೆ ಅಷ್ಟು ಬೈತಾ ಇದೆ? ನಮ್ಮ ಮನೆಯ ಅಡಿಗೆಯನ್ನು ಬಿಸಾಕುವುದು ನನ್ನ ಹಕ್ಕು, ನೀನೇನು ಕೇಳಲಿಕ್ಕೆ? ನಾನು ನಿಮ್ಮ ಅಡಿಗೆಯ ಬಗ್ಗೆ ಮಾತನಾಡ್ತಾ ಇಲ್ಲ, ನನ್ನ ಅಮೂಲ್ಯವಾದ ಕಲ್ಲು ಹೋಯಿತು ಅಂತ. ಎಲ್ಲಿ ಹಾಕಿದಿರಿ ಅಂತ. ಚಕ್ರತೀರ್ಥದಲ್ಲಿ ಹಾಕಿದ್ದೇನೆ ತಗೋ ಅಂತಂತಾರೆ. ಚಕ್ರತೀರ್ಥದಲ್ಲಿ ಹಾರಿ ತೆಗಿಲಿಕ್ಕೆ ಸಾಧ್ಯವೇನೆ? ಮತ್ತೆ ಬೈಲಿಕ್ಕೆ ಆರಂಭ ಮಾಡ್ತಾರೆ. ಇದೆಲ್ಲವನ್ನು ವ್ಯಾಸರಾಜರು ಗಮನಿಸ್ತಾ ಇರ್ತಾರೆ. ವ್ಯಾಸರಾಜರು ಪ್ರತಿಯೊಂದನ್ನು ಗಮನಿಸ್ತಾರೆ ನೋಡಿ, ಎಂಥ ಮಹಾನುಭಾವರು. ಇದೆಲ್ಲ ನೋಡಿ ನಗತಾ ಪುರಂದರದಾಸರು ಹೇಳ್ತಾರೆ, ಮಧ್ವಪತಿ ಆ ಚಕ್ರತೀರ್ಥದಲ್ಲಿರೋ ಕಲ್ಲು ತಂದ್ಬಿಡಪ್ಪ ಅಂತ ಮಗನಿಗೆ ಹೇಳಿದ್ರು. ತನ್ನ ಸ್ವಂತ ಮಗ, ಯಾರಾದರೂ ಬಿದ್ದರೆ ಅವನು ಮತ್ತೆ ಬರಲಿಕ್ಕೆ ಸಾಧ್ಯವಿಲ್ಲ. ಪುರಂದರದಾಸರು ತನ್ನ ಮಗನಿಗೆ ಹೇಳ್ತಾರೆ, ಮಧ್ವಪತಿ ಹೋಗಿ ಅಲ್ಲಿ ಆ ಕಲ್ಲು ಬಿದ್ದಿದಲ್ಲಪ್ಪ ಚಕ್ರತೀರ್ಥದಲ್ಲಿ ತಗೊಂಡು ಬಾ ಅಂತ. ಆಗ ಎಲ್ಲ ಬಂಧುಗಳು ಮತ್ತೆ ಜನ ಅಂತ ಇರ್ತಾರೆ, ಇನ್ನೂ ಮಹಾಕ್ರೂರಿ, ಇವ ಮಗನನ್ನೇ ಕೊಲ್ಲಿಕ್ಕೆ ಹೊರಟಿದ್ದಾರೆ, ಮಗನನ್ನ ಕೊಲ್ಲಲಿಕ್ಕೆ ಹೊರಟಿದ್ದಾರೆ. ಮಧ್ವಪತಿ ಒಂದು ಕ್ಷಣ ಪುರಂದರದಾಸರು ತಲೆ ಮೇಲೆ ಕೈ ಇಡ್ತಾರೆ, ಹೋಗಪ್ಪ ಅಂತ ಹೇಳ್ತಾರೆ. ನೇರವಾಗಿ ಹೋದ, 4 ಕಲ್ಲನ್ನು ತೆಗೆದುಕೊಂಡು ಬರ್ತಾರೆ. ಅವ್ರಿಗೆಲ್ಲ ಆಶ್ಚರ್ಯವಾಗೋಯ್ತು. ಕೇಳ್ತಾರೆ, ಏನು ಅಂತ. ತಗೋ ಕಲ್ಲು ಅಂತ. ಈ ಕಲ್ಲು ನನಗೆ ಬೇಕಾಗಿಲ್ಲ, ಈ ಕಲ್ಲಿನಿಂದ ಏನೂ ಸಿಗಲ್ಲ ಅಂತ, ನನ್ನ ಕಲ್ಲೇ ಬೇಕು ಅಂತ. ನೋಡು ಅಂತ ಹೇಳಿ 2 ಕಲ್ಲನ್ನು ಅದನ್ನು ಉಜ್ಜುತ್ತಾರೆ. ಅದರಲ್ಲಿ ಬಂಗಾರ ಬರ್ತದೆ. ಅವ್ರು ಹೇಳ್ತಾರೆ, ದೇವರು ಪ್ರಾರ್ಥನೆ ಮಾಡಿದರೆ ಎಲ್ಲಿ ಬೇಕಾದರೂ ಬಂಗಾರ ಕೊಡ್ತಾರೆ, ಇದನ್ನು ವಾಮಾಚಾರದ ಮೂಲಕವಾಗಿ ಸಮಾಜವನ್ನು ನೀನು ಹಾಳು ಮಾಡ್ತಾ ಇದ್ದೀಯ ಅಂತ ಹೇಳಿ ಎಲ್ಲ ಜನಗಳ ಎದುರಿಗೆ ಅವನ ಕೃತ್ಯವನ್ನು ಖಂಡನೆ ಮಾಡಿದಾಗ ಅವನಿಗೆ ಜ್ಞಾನೋದಯವಾಗ್ತದೆ. ಅವರ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿ ಅವನೂ ಕೂಡ ದಾಸದೀಕ್ಷೆಯನ್ನು ಪಡೆದ ಅಂತ ಹೇಳ್ತಾರೆ. ಇದು ಕಾರಣ ಏನು ಅಂತ ಹೇಳಿದ್ರೆ, ದೇವರಲ್ಲಿ ಇದ್ದಂತಹ ಅಚಲವಾದ ವಿಶ್ವಾಸ, ದೇವರನ್ನು ಅಷ್ಟು ಪ್ರೀತಿಸಿದರು. ಅಂತಹ ಪುರಂದರದಾಸರು ಆ ಭಗವಂತನನ್ನು ಎಷ್ಟು ಕೊಂಡಾಡ್ತಾರೆ ಅಂತ ಹೇಳಿದ್ರೆ, ದೇವರಿಗೆ ತುಂಬ ಸಂತೋಷ. ನಾನು ಶುರುವಿಗೆ ಹೇಳಿದೆ, ಸ್ತುತಿಯಲ್ಲಿ ಸುಖದವ ಅಂತ. ದೇವರನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಅವ್ರು ಹೇಳ್ತಾರೆ, ಈ ಪರಿಯ ಸೊಬಗು ಆವ ದೇವರಲ್ಲಿ ನಾ ಕಾಣೆ, ಗೋಪೀ ಜನಪ್ರಿಯ ಗೋಪಾಲ ಗಲ್ಲದೆ ಅಂತ. ಅದನ್ನು ಈಗ ಆ ಸಾಹಿತ್ಯವನ್ನು ಭಜನೆಯಲ್ಲಿ ಬಳಸಿ ಮತ್ತೆ ಚಿಂತಿಸೋಣ.
ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ ದೇವರಲಿ ನಾ ಕಾಣೆ ಈ ಪರಿಯ ಸೊಬಗಾವ 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 ದೇವರಲಿ ನಾ ಕಾಣೆ ಈ ಪರಿಯ ಸೊಬಗುಮತಿ ಪರಿಯ ಚೆಲುಮಿಕೆಯು 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 ಭೂಪರಭು ಕುಲ ತಿಲಕ ರಾಘವನಿಗಲದೆ ಭೂಪರಭು ಕುಲ ತಿಲಕ ರಾಘವನಿಗಲದೆ ಭೂಪರಭು ಕುಲ ತಿಲಕ ರಾಘವನಿಗಲದೆ ಭೂಪರಭು ಕುಲ ತಿಲಕ ರಾಘವನಿಗಲದೆ ಈ ಪರಿಯ ಸೊಬಗಾವ देवरली ना काणे येदोलते तुम्ही आईचे कार्यक्रमाचे हायलाईट पळयला आसा आतां आमी एक सान विराम घेवया विराम नंतर आमगेली तुमगेली भेटी विठ्ठलाच्या पायी सरारली वीट ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ ಲಿಂಕ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು विठ्ठलाच्या पायी सरारली वीट ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್ ಸೋಲಾರ್ ಟ್ರೇಡ್ ಲಿಂಕ್ಸ್ ಹಂಗ್ಯೋ ಐಸ್ ಕ್ರೀಮ್ ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು आता विरामनंतर आपस स्पंदना टी वीक्षक प्रथम स्वागत करताची आता आम्ही थोडे प्रवचन थोडं ऐकूया भजन ऐकूया त्याच्यानंतर स्वाम्याल देवाल पूजा आणि मಠ ದೇವಾಲ ಪೂಜಾ ಪುಳಯ ಪುರಂದರದಾಸರು ಹೇಳಿದ ತಕ್ಷಣ ನಾವ್ಯಾಕ್ರಿ ಧಾರ್ಮಿಕರಾಗಬೇಕು ಅಂತ ಅಮ್ಮವರು ಇದ್ರಂತೆ. ಮನೆಗೆ ಬರ್ತಾರೆ ಪುರಂದರದಾಸರು. ಅವರು ಬಂದಾಗ ಅವರ ಜೋಳಿಗೆಗೆ ನಾವು ಏನಾದರೂ ಅಕ್ಕಿ ಬೇಳೆ ಇದನ್ನು ಹಾಕಬೇಕು ಅಂತ ಯಾಯವಾರದ ಒಂದು ಪದ್ಧತಿ. ಬೇಕಂತಲೇ ಆ ತಾಯಿ ಮನೆಯ ತಾಯಿ ಹೊರಗೆ ಬರ್ತಿದ್ದಿಲ್ಲ ಅಂತೆ. ಮನೆಯೊಳಗೆ ಪಾತ್ರೆ ತೊಳೆದಾಗ ಕೊಡೋದು. ಅವರು ದಾಸರು ಬಂದು ಹಾಡಿದರೆ ಹಾಡ್ಕೊಳ್ಳಿ ನಮಗೇನು ಅಂತ ಬೈತಾ ಇರಲಿಲ್ಲ ಪುರಂದರದಾಸರು. ಅವಮಾನವಾಯಿತು ಅಂತ ಹೇಳಿಲ್ಲ. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು, ತಕ್ಷಣ ಓಡಿ ಬಂದು ಬಿಡ್ತಿದ್ದೇಳುತ್ತೆ. ಯಾಕೆಂದರೆ ನಮ್ಮ ಮನಸ್ಸು ಮೊದಲು ಮುಸುರೆಯಾಗಿ ಹೋಗಿದೆ, ಅದನ್ನೇ ಮೊದಲು ಶುದ್ಧ ಮಾಡಬೇಕು ಅಂತ ಸಾಹಿತ್ಯದ ಮೂಲಕವಾಗಿ ಪರಿವರ್ತನೆ ಮಾಡ್ತಾ ಇದ್ರು. ಎಂಥ ಕ್ರಾಂತಿ ನೋಡಿ. ಯಾರನ್ನು ನೋಯಿಸ್ತಾ ಇರಲಿಲ್ಲ. ಅವರ ಸಹಜವಾದಂತಹ ರಚನೆಗಳು ಅದು ಮನಸ್ಸನ್ನು ಪರಿವರ್ತನೆಗೊಳಿಸ್ತಾ ಇತ್ತು. ಇದು ಈ ರೀತಿಯಲ್ಲಿ ಅವರ ಪರಿವರ್ತನೆ. ಮನುಷ್ಯನಲ್ಲಿ ಕೆಲವು ಮೌಲ್ಯಗಳು ಇರಬೇಕು ಅಂತ. ತಂದೆ ತಾಯಿಗಳನ್ನು ಸೇವಿಸುವಂತಹದ್ದು, ಧರ್ಮ ಮಾರ್ಗದಲ್ಲಿ ನಡೆಯುವಂತಹದ್ದು, ಅನ್ಯ ಧರ್ಮಗಳನ್ನು ಆಶ್ರಯಿಸಬಾರ್ದು, ಅನ್ಯರನ್ನು ದ್ವೇಷ ಮಾಡುವಂತಹದ್ದು, ಇವೆಲ್ಲ ಪ್ರವೃತ್ತಿಗಳು ಇದೆಯಲ್ಲ, ಇದರ ಬಗ್ಗೆ ಒಂದು ಪರಿವರ್ತನೆಗೆ ಎಷ್ಟು ಜನ ಮಾಡ್ತಿದ್ರು ಅಂದರೆ, ಯಾರಾದರೂ ಅವರ ಜೋಳಿಗೆಗೆ ಧಾನ್ಯ ಹಾಕಲಿಕ್ಕೆ ಬಂದರೆ ರಾಗಿ ತಂದೀರಾ, ಭಿಕ್ಷಕ್ಕೆ ರಾಗಿ ತಂದೀರಾ ಅಂತ ಕೇಳಿದ್ರು. ಯೋಗ್ಯರಾಗಿ, ನೀವು ಏನೋ ಹಾಗೆ ತಂದು ಹಾಕಬೇಕು ಅಂತ ಅಲ್ಲ, ನೀವು ಯೋಗ್ಯರಾಗಿ ಬನ್ನಿ ಅಂತ ಹೇಳ್ತಾರೆ.
ಏನು ಯೋಗ್ಯರಾಗಿರೋದು? ಮಾತಾ ಪಿತೃಗಳ ಸೇವಿಪರಾಗಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ತಂದೆ ತಾಯಿಗಳ ಸೇವೆ ಮಾಡಿ, ತಂದೆ ತಾಯಿಗಳನ್ನು ಸೇವಿಸಿ ಅವರನ್ನು ಸಂತೋಷಗೊಳಿಸಿದರೆ ನೀವು ರಾಗಿ ಹಾಕಿ. ಯಾಕೆ ಅಂತ ಹೇಳಿದ್ರೆ ಯೋಗ್ಯರಾಗಿದ್ದೀರಿ. ತಂದೆ ತಾಯಿಗಳನ್ನು ಸೇವಿಸಿಲ್ಲ ಅಂತ ಹೇಳಿದ್ರೆ ನೀವು ರಾಗಿ ಹಾಕಲಿಕ್ಕೆ ಬರಬೇಡಿ, ಯಾಕೆಂದರೆ ನೀವು ಯೋಗ್ಯರಲ್ಲ. ಇಷ್ಟು ಮನುಷ್ಯನ ಪರಿವರ್ತನೆಗೆ ಬೇಕಾದಂತಹ ಆ ಮೌಲ್ಯಗಳನ್ನು ಸಾಹಿತ್ಯದಲ್ಲಿ ತುಂಬಿ ಅವರು ಎಷ್ಟು ಜನರ ಪರಿವರ್ತನೆಗಳನ್ನು ಮಾಡ್ತಾಯಿದ್ರು. ಯಾವ ಜಾತಿ ಪಂಥಗಳ ಯಾರೇ ಆಗಿರಲಿ ನೊಂದವರು ಎಲ್ಲರನ್ನೂ ಕೂಡ ಮುಖ್ಯವಾಹಿನಿಯಲ್ಲಿ ಅವರು ತರ್ತಾಯಿದ್ರು. ಎಷ್ಟೋ ಜನ ವ್ಯರ್ಥವಾಗಿ ಕಾಲಹರಣೆ ಮಾಡ್ತಾಯಿದ್ರು. ಅವರ ಕಾಲ ವ್ಯರ್ಥಹರಣವನ್ನು ನೋಡಿ ಬಹಳ ದುಃಖವಾಗ್ತಿತ್ತಂತೆ. ಸಮಯ ಎಂಬುದು ನಾವು ಯೋಚನೆ ಮಾಡಬೇಕು, ಹೋದ ಸಮಯ ಮತ್ತೆ ಜೀವನದಲ್ಲಿ ಬರುವುದಿಲ್ಲ ಅಂತ ಭಾಗವತದಲ್ಲಿ ಹೇಳ್ತಾರೆ. ನಮಗೆ 100 ವರ್ಷ ಆಯುಸ್ಸು ಅಂತ ನಾವು ಹೇಳ್ತೀವಿ, ಅದರಲ್ಲಿ ಜೀವನದ ಅರ್ಧ ಭಾಗ ಎಲ್ಲ ರಾತ್ರಿಯಲ್ಲೇ ಹೋಯ್ತಲ್ಲ, ವ್ಯರ್ಥವಾಗಿ ಹೋಯಿತು. ಇನ್ನು ಉಳಿದಂತಹ 50 ವರ್ಷದಲ್ಲಿ 20 ವರ್ಷ ಬಾಲ್ಯ ಅಧ್ಯಯನಗಳಿಗೆ ಹೋಯಿತು, ಇನ್ನು 20 ವರ್ಷ ವಿಷಯ ಸುಖದ ಕಡೆಗೆ ಹೋಯಿತು, ಜೀವನದ ನಿರ್ವಹಣೆ ಕಡೆಗೆ. ಇನ್ನು ಉಳಿದ 10 ವರ್ಷ ದೇಹ ಚೆನ್ನಾಗಿದ್ದರೆ ಮಾತ್ರ ಧಾರ್ಮಿಕ ಚಿಂತನೆ. ಇಂತಹ ಘೋರವಾದ ಸ್ಥಿತಿಯಲ್ಲಿ ನಾವಿದ್ದೇವೆ. ಅಂದಮೇಲೆ ಜೀವನ ಯಾಕೆ ವ್ಯರ್ಥ ಮಾಡ್ಕೋತೀರಿ ಅಂತ ಹೇಳಿ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳಿ ಮನುಷ್ಯ ಜನ್ಮದ ಸಾರ್ಥಕ್ಯತೆ ಬಗ್ಗೆ, ಮನುಷ್ಯ ಜನ್ಮದ ಒಂದು ಶ್ರೇಷ್ಠತೆಯ ಬಗ್ಗೆ ಅದರ ಉಪದೇಶವನ್ನು ಅವರು ಮಾಡ್ತಾ ಇದ್ದರಂತೆ. ಎಷ್ಟೋ ಜನ ದಾಸರನ್ನು ಪಂಕ್ತಿಯಲ್ಲಿ ಕೂಡಿಸ್ತಾ ಇರಲಿಲ್ಲ ಅಂತ, ಅವರು ಮೈಲಿಗೆಯವರು ಅಂತ, ನಾವೆಲ್ಲ ತುಂಬ ಮಡಿವಂತರು ಅಂತ ಹೇಳಿ ದಾಸರನ್ನು ದೂರ ಕೂಡಿಸ್ತಿದ್ರಂತೆ. ಅಂಥವರಿಗೂ ಕೂಡ ದಾಸರು ಬಿಡಲಿಲ್ಲ, ಅವರಿಗೂ ಕೂಡ ಉಪದೇಶವನ್ನು ಮಾಡಿ ಮಡಿ ಎಂಬತಕ್ಕಂಥದ್ದು ಏನು ಅಂತ ಹೇಳಿ, ಅದು ಹೊರಗಿನ ತೋರಣವಲ್ಲ, ಅದು ಒಳಗಿನ ಹೂರಣವಾಗಬೇಕು, ಆತ್ಮಶುದ್ಧಿ ಇರಬೇಕು, ಸಂಸ್ಕಾರಯುತವಾಗಿರಬೇಕು ಚಿಂತನೆಗಳು. ಆವಾಗ ನಾವು ನಿಜವಾದ ಮಡಿವಂತರಾಗ್ತೀವಿ ಅಂತ ಹೇಳಿ ಬಾಹ್ಯ ಆಚರಣೆಗಳ ಬಗ್ಗೆ ಇರುವಂಥದಕ್ಕಿಂತ ಒಳಗಿನ ಆಚರಣೆಗಳಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ಎಲ್ಲವನ್ನೂ ಕೂಡ ಹೊರಗೆ ತೋರಿಸ್ತಾ ಇದ್ದೀವಿ, ಒಳಗಡೆಗೆ ನಾವು ಮಹಾಕ್ರೂರಿಗಳಾಗಿದ್ದೇವೆ. ಒಳಗಿನ ನಮ್ಮ ಸತ್ವ ಏನಿದೆ ಅದು ಶೂನ್ಯವಾಗಿದೆ. ದಾಸರು ಆ ಮೂಲಕವಾಗಿ ಒಳಗಿನ ಸತ್ವವನ್ನು ತುಂಬುವಂತಹ ಕಾರ್ಯವನ್ನು ಮಾಡಿ ಸಂಸ್ಕಾರಯುತವಾದಂತಹ ಜೀವನ ನಡೆಸಿ ಪ್ರಾಚೀನವಾದಂತಹ ಆಚಾರ ವಿಚಾರಗಳು ಆರ್ಷ ಪದ್ಧತಿಯಲ್ಲಿ ಬಂದದ್ದನ್ನು ಶ್ರದ್ಧೆಯಿಂದ ಪಾಲನೆ ಮಾಡಲಿಕ್ಕೆ ಅವರು ಕರೆಯನ್ನು ಕೊಡ್ತಾ ಇದ್ದಾರೆ. ಈ ರೀತಿ ಪುರಂದರದಾಸರು ಸಾಹಿತ್ಯದ ಮೂಲಕವಾಗಿ ಮನಸ್ಸನ್ನು ಪರಿವರ್ತನೆಯನ್ನು ಮಾಡ್ತಾರೆ. ಇದು ಪುರಂದರದಾಸರ ನಾವು ಅದ್ಭುತವಾದಂತಹ ಸಾಹಿತ್ಯದ ಕ್ರಾಂತಿಯನ್ನು ನೋಡ್ತೀವಿ. ಇದರ ಜೊತೆಯಲ್ಲಿ ಅವರ ಸಾಹಿತ್ಯದಲ್ಲಿ ತತ್ವಗಳನ್ನು ನಾವು ಗಮನಿಸಬಹುದು. ಎಷ್ಟು ಅದ್ಭುತವಾದ ತತ್ವ ಅಂತ ಹೇಳಿದ್ರೆ, ನಮ್ಮಲ್ಲಿ ತಾರತಮ್ಯ ಅಂತ ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಮೊದಲ ಯಾರನ್ನು ಪೂಜಿಸಬೇಕು, ನಂತರ ಯಾರು, ಆ ಕಕ್ಷೆಗಳು ಅಂತಿದೆ. ಹಾಗೆ ತಾರತಮ್ಯ ಅದು ಯಾವತ್ತೂ ನಾವು ಬಿಡಬಾರ್ದು. ತಾರತಮ್ಯವಿಲ್ಲದ ಉಪಾಸನೆ ಅದು ಸರಿಯಾದ ಉಪಾಸನೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ತಾರತಮ್ಯವನ್ನು ಹೇಳ್ತಾ ಒಬ್ಬೊಬ್ಬ ದೇವತೆಗಳು ಭಗವಂತನ ಅಧೀನರಾಗಿ ಹೇಗೆ ಸೇವೆಯನ್ನು ಸಲ್ಲಿಸ್ತಾರೆ, ಎಲ್ಲ ದೇವತೆಗಳನ್ನು ಭಗವಂತನ ಪರಿವಾರದ ರೂಪದಲ್ಲಿ ಚಿಂತನೆ ಮಾಡಿ ಆ ದೇವತೆಗಳನ್ನು ಸ್ತೋತ್ರ ಮಾಡಿ ವೇದಾಂತದ ಒಂದು ಮಾರ್ಗವನ್ನು ನಮ್ಮ ಮುಂದೆ ತೆರೆದಿಡ್ತಾರೆ. ಅದರಲ್ಲಿ ಇವತ್ತು ನಾವು ನೋಡುವಂತಹದ್ದು ಸಂಪತ್ತು ಶುಕ್ರವಾರ. ಶುಕ್ರವಾರ ಅಂತ ಹೇಳಿದ ಕೂಡಲೇ ಮಹಾಲಕ್ಷ್ಮಿಯ ಚಿಂತನೆ ಬರ್ತದೆ. ಮಹಾಲಕ್ಷ್ಮಿ ಅಂದರೆ ಏನು, ಆ ಮಹಾಲಕ್ಷ್ಮಿ ಮಾಡುವಂತಹ ಭಗವಂತನ ಸೇವೆ ಏನು, ಇದು ಲಕ್ಷ್ಮೀನಾರಾಯಣರ ಅನುಸಂಧಾನ ಮಾಡಿಕೊಂಡ್ರೆ ನಮಗಾಗುವಂಥದ್ದು ಅನನ್ಯವಾದ ಫಲ. ಅದಕ್ಕೆ ದಾಸರು ಹೇಳ್ತಾರೆ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುವಳು. ಇನ್ನೊಬ್ಬರಿಗೆ ಸೇವೆ ಮಾಡಲಿಕ್ಕೆ ಬಿಡ್ತಿದ್ದಿಲ್ಲ, ತಾನೇ ಸೇವೆಯನ್ನು ಮಾಡುವಂಥದ್ದು, ಅಂಥ ಭಾಗ್ಯವನ್ನು ಪಡೆದಿದ್ದಾಳೆ ಅಂತ ಹೇಳಿ ಲಕ್ಷ್ಮಿಯನ್ನು ಸ್ತೋತ್ರ ಮಾಡ್ತಾರೆ. ಅದನ್ನು ನಾವು ಈಗ ಚಿಂತಿಸೋಣ. ತಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ. ಸಾನುರಾಗದಿಂದ ಹರಿ ತಾನೇ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ, ಏನು ಧನ್ಯಳೋ ಲಕುಮಿಯಂತ ಮಾನ್ಯಳೋ, ಏನು ಧನ್ಯಳೋ
ಕೋಟಿ ಭೃತ್ಯರಿರಲು ಹಾಟಕ ಪರರ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕ ಪರರ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕ ಪರರ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುತಿಸುತ್ತಿಹಳು 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 ಏನು ಧನ್ಯಳೋ ಲಕ್ಷ್ಮಿಯ ಸಾಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮಿಯ ಸಾಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮಿಯ ಸಾಮಾನ್ಯಳೋ ಸಾನುರಾಗದಿಂದ ಹರಿಯ ತಾಯ ಸೇವೆ ಮಾಡುತ್ತೀಯ ಸಾನುರಾಗದಿಂದ ಹರಿಯ ತಾಯ ಸೇವೆ ಮಾಡುತ್ತೀಯ ಏನು ಧನ್ಯಳೋ ಲಕ್ಷ್ಮಿಯ ಸಾಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮಿಯ ಸಾಮಾನ್ಯಳೋ ಏನು ಧನ್ಯಳೋ ಲಕ್ಷ್ಮಿಯ ಸಾಮಾನ್ಯಳೋ ಛತ್ರಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು 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 ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀ ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಹಳು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಹಳು येदोलताय तुम्ही आजी प्रवचन सामेल देवाल पूजा भजन आणि विरुठल देवाल पूजा पळयलस आणि आमगेली तुमगेली भेटी पाय रात्री 8:30 दुकून 9 ताई सकाळी 8:30 दुकून 9 ताई पूरा स्पंदना टी वीक्षकांक भजक वंदांक जय श्री कृष्ण हरे कृष्ण हरे कृष्ण. विठ्ठलाच्या पायी सरारली वीट ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಐಸ್ ಕ್ರೀಮ್, ಸೋಲಾರ್ ಟ್ರೇಡ್ ಲಿಂಕ್ಸ್, ಹಂಗ್ಯೋ ಐಸ್ ಕ್ರೀಮ್, ಅಮ್ಮೆಬಾಳ್ ಅಣ್ಣಪ್ಪ ಕಾಮತ್ ಮತ್ತು ಅಮ್ಮೆಬಾಳ್ ಬದ್ರಿನಾಥ್ ಕಾಮತ್ ಬೆಂಗಳೂರು.